ಪ್ರತಿಭಟನೆ ಕೇವಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಷ್ಟೇ ಅಲ್ಲ, ರಾಜ್ಯದ ಗಡಿಯನ್ನು ದಾಟಿ ದೆಹಲಿಯನ್ನ ತಲುಪಿತು. ಸದನದೊಳಗೆ ಗದ್ದಲ ಎಬ್ಬಿಸಿತು. ಕೇಂದ್ರ ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅವರೇ ಕಂಗಾಲಾಗಿ ಕೊನೆಗೂ ಸುರತ್ಕಲ್ ಟೋಲ್ಗೇಟ್ ಅನ್ನ ಹೆಜಮಾಡಿ ಟೋಲ್ಗೇಟ್ನೊಂದಿಗೆ ವಿಲೀನ ಮಾಡಿದ್ರು. ಅಕ್ರಮವಾಗಿದೆ ಎನ್ನಲಾಗಿದ್ದ ಟೋಲ್ಗೇಟ್ ಅನ್ನ ತೆಗೆಸಿಯೇ ಸಿದ್ಧ ಎಂಬ ಶಪಥ ಮಾಡಿದ್ದ ಸುರತ್ಕಲ್ ಟೋಲ್ಗೇಟ್ ವಿರೋಧಿ ಹೋರಾಟಗಾರರು ಎಲ್ಲರ ಸಹಕಾರವನ್ನ ಪಡೆದು ಕೊನೆಗೂ ಅದನ್ನ ತೆಗೆಸುವಲ್ಲಿ ಸಫಲರಾಗಿದ್ರು. ಆದರೆ ತನ್ನ ಬೊಕ್ಕಸಕ್ಕೆ ಬರುತ್ತಿದ್ದ ಕೋಟಿಗಟ್ಟಲೆ ಹಣಕ್ಕೆ ಹೊಡೆತ ಬಿತ್ತಲ್ಲ ಅಂತ ಕಂಗೆಟ್ಟ ಕೇಂದ್ರ ಇದೀಗ ಶೀಘ್ರದಲ್ಲೇ ಇದನ್ನ ಪುನರಾರಂಭ ಮಾಡಲಿದೆಯೇ ಎನ್ನುವ ಶಂಕೆ ಕಾಡಿದೆ. ನಾರವೇ ಎನ್ನುವ ಪ್ರಶ್ನೆ ಕಾಡಿದೆ ಎನ್ನುತ್ತಾರೆ ಹೋರಾಟಗಾರರು. ಸುರತ್ಕಲ್ ಟೋಲ್ಗೆ ವರ್ಷದಿಂದ ಹೋರಾಟ ನಡೆಸಿ ನಾವು ಕಳೆದ ನವೆಂಬರ್ 31 ರಾತ್ರಿ 12 ಗಂಟೆ ನಂತರ ಸುರತ್ಕಲ್ NITK ರಸ್ತೆ ಟೋಲ್ ಮುಕ್ತ ರಸ್ತೆಯನ್ನಾಗಿ ಮಾಡಿದ್ದೇವೆ. ಆದರೆ ಅದು ಹೋರಾಟಕ್ಕೆ ತಕ್ಕ ಪ್ರತಿಫಲ ಅಂತೇಳಿ. ಆದರೆ ಹೋರಾಟ ಅದರ ಟೋಲ್ನ ಸ್ಟ್ರಕ್ಚರ್ ಇನ್ನೂ ಅವರು ತೆಗಿಲಿಲ್ಲ. ಯಾಕಂತ ಹೇಳಿದರೆ ಗೊತ್ತಿಲ್ಲ. ಈಗಾಗಲೇ 9 ತಿಂಗಳಾಗಿದೆ. ಆ ಸ್ಟ್ರಕ್ಚರ್ಗಳನ್ನು ಬಿಡಿಸಬೇಕಿತ್ತು. ಒಮ್ಮೆ ತೆಗಿತಾರಂತ ಹೇಳಿದರು, ಆಮೇಲೆ ತೆಗೆಯುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಅದು ಇದ್ದ ಹಾಗೆ ಕಾಂಕ್ರೀಟ್ ಮಾಡ್ತಾ ಇದ್ದಾರೆ. ಈಗ ಜನರಿಗೆ ಅದರ ಬಗ್ಗೆ ಒಂದು ಜನರಿಗೆ ಒಂದು ಊಹೆ ಆಗಿದೆ ಅಂತ ಹೇಳಿದರೆ ಅದು ಪುನಃ ಮತ್ತೊಮ್ಮೆ ಟೋಲ್ ಹಾಕ್ತಾರೆ ಅಂತೇಳಿ. ನಾವು ಮೊನ್ನೆ ನಮ್ಮ ಸಮಿತಿಯವರೆಲ್ಲ ಇತ್ತೀಚೆಗೆ ಅಲ್ಲಿ ಭೇಟಿ ನೀಡಿದಾಗಲೂ ನಮಗೂ ಒಂದು ಸಂಶಯ ಮೂಡಿತ್ತು. ಯಾಕೇಳಿದರೆ ಅವರು ಅದಕ್ಕೆ ಬೇಕಾದ ಅಲ್ಲಿ ವೈರ್ ಹಾಕಲಿಕ್ಕೆ ಬೇಕಾದ ತೋಡನ್ನು ಹಾಗೆ ಬಿಟ್ಟಿದ್ದಾರೆ, ಕಾಂಕ್ರೀಟ್ ಮಾಡಿದ್ದಾರೆ. ಯಾವುದೇ ಸ್ಟ್ರಕ್ಚರನ್ನು ಅವರು ನಿರ್ಮೂಲನೆ ಮಾಡಲಿಲ್ಲ. ಸ್ಟ್ರಕ್ಚರ್ನಲ್ಲಿದ್ದ ಪೈಪ್ಗಳು, ಆ್ಯಂಗ್ಲರು ಇದೆಲ್ಲ ನೇತಾಡೋ ಪರಿಸ್ಥಿತಿ. ಯಾವುದೇ ಸಂದರ್ಭದಲ್ಲಿ ಬೀಳ್ಬೋದು. ಒಂದು ಕಂಬ ಬಿದ್ದು ಅದರ ಆ್ಯಂಗ್ಲರ್ ನೇಲ್ತಾ ಉಂಟು. ಅದು ಜನರ ಮೇಲೆ ಅಲ್ಲಿ ಆ ರಸ್ತೆ ತುಂಬ ಹಾಳಾದಾಗ ಕೆಲವರೆಲ್ಲ ಸಣ್ಣ ಸಂಘ ಸಂಸ್ಥೆಯವರೆಲ್ಲ ಹೋರಾಟ ಮಾಡಿಸಿ ಅದನ್ನು ಈಗ ಜೀರ್ಣೋದ್ಧಾರ ಮಾಡಿದ್ದಾರೆ, ಕಾಂಕ್ರೀಟ್ ಹಾಕಿದ್ದಾರೆ. ಆದರೆ ಆ ಸ್ಟ್ರಕ್ಚರ್ ನಿರ್ಮೂಲ ಮಾಡ್ತಾ ಇಲ್ಲ. ಅದು ಇದ್ದ ಹಾಗೆ ಮಾಡ್ತಾ ಇರುವ ಕಾರಣ ಜನರಿಗೆ ಸಂಶಯ ಮತ್ತೊಮ್ಮೆ ಟೋಲ್ ಹಾಕ್ತಾರಂತ. 7 ವರ್ಷಗಳಿಂದ ನಾವು ಪ್ರಬಲ ಹೋರಾಟ ನಡೆಸಿ ಇದನ್ನ ಕಿತ್ತೆಸೆದಿದ್ದೇವೆ. ನಮ್ಮೆಲ್ಲರ ಹೋರಾಟದ ಫಲವಾಗಿ ಯಶಸ್ಸು ಸಿಕ್ಕಿದೆ. ಟೋಲ್ ರದ್ದುಗೊಂಡು 9 ತಿಂಗಳ ಬಳಿಕ ಮತ್ತೆ ಇದನ್ನ ಹಿಂಬಾಗಿಲಿನಿಂದ ಜಾರಿಗೊಳಿಸುವ ಹುನ್ನಾರ ಕಂಡು ಬಂದಿದೆ. ನಾವು ಇನ್ನೊಂದು ದೊಡ್ಡ ಮಟ್ಟದ ಹೋರಾಟಕ್ಕೆ ಸಜ್ಜಾಗಿದ್ದೇವೆ ಎನ್ನುತ್ತಾರೆ ಹೋರಾಟಗಾರರು. ಟೋಲ್ ವಿರೋಧಿ ಹೋರಾಟ ಸಮಿತಿಯ ಸತತ 7 ವರ್ಷಗಳ ಕಾಲ ನಡೆದ ನಾನಾ ರೀತಿಯ ಹೋರಾಟಗಳು, ಅಂದರೆ ರ್ಯಾಲಿಗಳನ್ನು ಮಾಡಿದೆವು, ಮುತ್ತಿಗೆ ಹಾಕುವ ಪ್ರಯತ್ನ ಮಾಡಿದೆವು, ಧರಣಿಗಳನ್ನು ಮಾಡಿದೆವು. ಎಲ್ಲ ಹೋರಾಟದ ಫಲವಾಗಿ ನಮಗೆ ಕೊನೆಯ ನವೆಂಬರ್ 31 ನಂತರ ಗೆಜೆಟ್ ನೋಟಿಫಿಕೇಷನಲ್ಲಿ ಈ ಟೋಲ್ ಮುಚ್ಚುವಂಥ ಒಂದು ನಿರ್ಧಾರಗಳನ್ನು ತೆಗೆದುಕೊಂಡು ನಮ್ಮ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಏನಿದೆ ಅದು ಟೋಲ್ ಮುಕ್ತ ರಸ್ತೆಯನ್ನಾಗಿ ಮಾಡಿತ್ತು. ಆದರೆ 9 ತಿಂಗಳ ನಂತರ ಕೂಡ ಆ ಟೋಲಿನ ಏನು ಪರಿಕರಗಳಲ್ಲಿದೆ ಅದನ್ನು ತೆರವುಗೊಳಿಸುವಂಥ ಯಾವುದೇ ಒಂದು ಸೂಚನೆಗಳು ನಮಗೆ ಕಂಡು ಬರ್ತಿಲ್ಲ. ಜನರುಗಳು ನಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ, ಏನಾಗ್ತಾಯಿದೆ ಇಲ್ಲಿ ಅಂತೇಳಿ. ಹಾಗಾಗಿ ನಾವು ಮೊನ್ನೆ ಸ್ಥಳ ಪರಿಶೀಲನೆಗೆ ಹೋದಾಗ ಅಲ್ಲಿಯ ಅವ್ಯವಸ್ಥೆಗಳು ಗಳನ್ನು ನೋಡಿ ನಮಗೆ ಸ್ವಲ್ಪ ಸಂಶಯ ಬರುವಂಥ ರೀತಿಯಲ್ಲಿ ಅಲ್ಲಿ ನಮಗೆ ಕಂಡಿತ್ತು. ಟೋಲ್ಗೇಟಿನ ಹಳೆ ಪಳಿಯುಳಿಕೆಗಳನ್ನು ಉಳಿಸಿಕೊಂಡಿರುವುದು, ಟೋಲ್ ಸಂಗ್ರಹದ ಬಾಕ್ಸ್ಗಳನ್ನು ಉಳಿಸಿಕೊಂಡಿರುವುದು ಯಾಕೆ ಎನ್ನುವ ಪ್ರಶ್ನೆಗೆ ಜನಪ್ರತಿನಿಧಿಗಳೇ ಉತ್ತರಿಸಬೇಕಿದೆ. ಒಟ್ಟಿನಲ್ಲಿ ಇನ್ನೊಂದು ದೊಡ್ಡ ಮಟ್ಟದ ಹೋರಾಟಕ್ಕೆ ಜನ ಮುಂದಾಗಬೇಕು ಗೊತ್ತಿಲ್ಲ. ಆದರೆ 110 ದಿನಗಳ ಪ್ರಬಲ ಹೋರಾಟದ ಬಳಿಕ 2022 ನವೆಂಬರ್ 30 ಮಧ್ಯರಾತ್ರಿ ಟೋಲನ್ನ ಮುಚ್ಚಿಸುವಲ್ಲಿ ಸಮರ್ಥವಾಗಿದ್ದ ಹೋರಾಟಗಾರರು ಮತ್ತೊಮ್ಮೆ ಸೆಟೆದು ನಿಲ್ಲುವ ಮೊದಲು ಟೋಲ್ ಆರಂಭಕ್ಕೆ ಕೇಂದ್ರ ಅವಕಾಶ ನೀಡದೆ ಸೂಕ್ತ ನಿರ್ಧಾರವನ್ನ ತೆಗೆದುಕೊಳ್ಳಬೇಕಾಗಿದೆ. ಶಿವಪ್ರಸಾದ್ ಬೊಳ್ಳಾಜೆ, ನಮಕುಂಡ ನ್ಯೂಸ್ 24/7 ಮಂಗಳೂರು.